ಉಡುಪಿ ಜಿಲ್ಲೆಯ ಕೊಡಂಕೂರು ಗ್ರಾಮದಲ್ಲಿ ಸಂಶಯಾಸ್ಪದ ಕಟ್ಟಡ ನಿರ್ಮಾಣದ ಜಾಗದ ವಿರುದ್ಧ ಜನಜಾಗೃತಿ ಗ್ರಾಮಸಭೆಯನ್ನು ಗ್ರಾಮಸ್ಥರು ಹಮ್ಮಿಕೊಂಡಿದ್ದರು. ಈ ಸಂಶಯಾಸ್ಪದ ಕಟ್ಟಡ ನಿರ್ಮಾಣದ ಜಾಗಕ್ಕೆ ನಗರಸಭೆಯಿಂದ ಮಾನಿಸ್ಟ್ರಿ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡಲಾಗಿದೆ. ಆದರೆ ಈ ಜಾಗದಲ್ಲಿ ಚರ್ಚು, ಮತಾಂತರ, ಸ್ಮಶಾನ ಮಾಡುವ ಹುನ್ನಾರ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿರುವ 2-3 ಮನೆ ಕ್ರಿಶ್ಚಿಯನ್ನರ ಕೇಳಿದರೆ ಆ ಜಾಗದ ಮಾಹಿತಿ ಅವರಿಗಿಲ್ಲ. ಆದರೆ ಇವರ ಮೇಲೆ ಹಕ್ಕು ಹೊಂದಿರುವವರು ಯಾರು ಎಂದು ಇನ್ನೂ ತಿಳಿದು ಬಂದಿಲ್ಲ. ಈ ವೇಳೆ ಶಾಸಕ ಯಶ್ಪಾಲ್ ಸುವರ್ಣರು ಕೂಡ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ.